ರಸ್ತೆ ಬದಿ ಇಟ್ಟ ಹೂಕುಂಡ ಸಂಬಂಧಪಟ್ಟಂತೆ ಮಂಗಳೂರು ನಗರದಲ್ಲಿ ರಾಜಕೀಯ ಆರಂಭವಾಗಿದೆ. ನಗರದ ಡೊಂಗರಕೆರೆ ವಾರ್ಡಿನ ಕೆನರಾ ಹೈಸ್ಕೂಲ್ ಸಮೀಪದ ಪಾಲಿಕೆಗೆ ಒಳಪಟ್ಟ ರಸ್ತೆಯಲ್ಲಿ ಅನಧಿಕೃತವಾಗಿ ಹೂಕುಂಡಗಳನ್ನು ಇರಿಸಿರುವ ವಿರುದ್ಧ ಕೈ ಮುಖಂಡರು ಗರಂ ಆಗಿದ್ದು, ಕಾಂಗ್ರೆಸ್ ನಾಯಕಿ ಮಂಜುಳಾ ನಾಯಕ್ ನೇತೃತ್ವದಲ್ಲಿ ಇಂದು ಪ್ರತಿಭಟನೆ ನಡೆಸಲು ಉದ್ದೇಶಿಸಲಾಗಿತ್ತು. ಆದರೆ ಪ್ರತಿಭಟನೆಗೆ ಪೊಲೀಸ್ ಇಲಾಖೆ ಅವಕಾಶ ನೀಡದ ಹಿನ್ನೆಲೆ ಕಾಂಗ್ರೆಸ್ ನಿಯೋಗ ಇಂದು ಬಂದರು ಠಾಣೆಗೆ ಹೋಗಿ ಪೊಲೀಸ್ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿ ಹೂಕುಂಡ ತೆರವುಗೊಳಿಸುವಂತೆ ಒತ್ತಾಯಿಸಿತು. ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಕೈ ನಾಯಕಿ ಮಂಜುಳಾ ನಾಯಕ್, ವಿಚಾರದ ಕುರಿತಾಗಿ ಸಮಸ್ಯೆಗೊಂದು ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಗರ ಕಮಿಷನರ್ ಎನ್ ಶಶಿಕುಮಾರ್ ಹಾಗೂ ಮಂಗಳೂರು ದಕ್ಷಿಣ ಶಾಸಕರಾದ ವೇದವ್ಯಾಸ್ ಕಾಮತ್ರಿಗೂ ಮನವಿಯನ್ನ ಸಲ್ಲಿಸಿದ್ದೇವೆ. ಈವರೆಗೆ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ. ಇಲ್ಲಿ ಅಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಮಣಿದಿರುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಶಾಲೆ ಆರಂಭವಾಗುವ ಮುನ್ನ ಹೂಕುಂಡಗಳನ್ನು ತೆರವುಗೊಳಿಸಬೇಕು, ಇಲ್ಲದಿದ್ದಲ್ಲಿ ಉಗ್ರ ಹೋರಾಟ ಖಚಿತ ಎಂದರು. ಹಾಗೆ ನಾನು ಇವತ್ತು ಹೇಳುದು, ಈಗ ಒಂದು ಈ ರೀತಿ ಒಂದು ಸಣ್ಣ ಒಂದು ಕಾರ್ಯಕ್ಕೆ ಇವರು ಇದು ಯಾವುದಕ್ಕೆ ಸ್ಪಂದನೆ ಮಾಡದಿದ್ದರೆ ಇನ್ನು ದೊಡ್ಡ ನಮ್ಮ ರಾಜಕೀಯ ಉಂಟು, ಅಭಿವೃದ್ಧಿ ಕಾರ್ಯಗಳನ್ನು ಹೇಗೆ ಮಾಡ್ತಾರೆ ಇವರು? ಸಣ್ಣ ಒಂದು ಚಟ್ಟಿಯನ್ನು ಇವರಿಗೆ ತೆಗಿಲಿಕ್ಕೆ ಎಷ್ಟು ಕಷ್ಟ ಆಗದೆ ರಾಜಕೀಯ ಒತ್ತಡಕ್ಕೆ ಮಣಿದಿದ್ದಾರಾ ನಮ್ಮ ಆಯುಕ್ತರು? ಅವರು ಯಾವಾಗಲೂ ಸರ್ಕಾರಿ ನೌಕರರು, ಅದು ಬಿಟ್ಟು ಅವರು ಯಾವುದೇ ರಾಜಕೀಯ ಒತ್ತಡಕ್ಕೆ ಅವರು ಮಣಿಬಾರ್ದು ಅಂತ ನಾನು ಇಲ್ಲಿ ನಿಮ್ಮ ಪ್ರೆಸ್ ಮುಖಾಂತರ ಹೇಳ್ತೇನೆ. ಆದರೆ ಇವತ್ತು ನಾವೊಂದು ಎಂತ ಎಣಿಸಿದಂದರೆ, ಚಟ್ಟಿಯನ್ನು ತೆರವುಗೊಳಿಸುವುದು ಅಂತ ಹೇಳ್ಬಿಟ್ಟು ನಾವಿವತ್ತು ಒಂದು ಇದು ಮಾಡಿದೆವು ಪ್ರತಿಯೊಬ್ಬರು ಸೇರಿ. ಆದರೆ ನಾವು ಬಂದರ್ ಸ್ಟೇಷನ್ಗೆ ಹೋದೆವು. ಆಗ ಅಲ್ಲಿ ಹೋಗುವಾಗ ನಮಗೆ ಎಸ್ ಐ ಅವರು ಒಂದು ಮಾತು ಹೇಳಿದರು. ಏನು ಹೇಳಿದರೆ, ದಯಮಾಡಿ ನೀವು ಚಟ್ಟಿಯನ್ನು ಒಂದು ತೆರವುಗೊಳಿಸಬಾರ್ದು ಇವತ್ತು, ಯಾಕೆಂದರೆ ಅದು ಗೊಳಿಸಿದರೆ ಮತ್ತೆ ತುಂಬ ತೊಂದರೆ ಆಗ್ತದೆ, ಪ್ರತಿಭಟನೆ ಸಹ ಮಾಡಬಾರ್ದು. ಅದಕ್ಕೋಸ್ಕರ ನಾವು ಇವತ್ತು ಅವರ ಮಾತಿಗೆ ಬೆಲೆ ಕೊಟ್ಟು ನಾವು ಇವತ್ತು ನಮ್ಮ ಪ್ರತಿಭಟನೆಯನ್ನು ನಿಲ್ಲಿಸಿ ನಿಮ್ಮ ಮಾಧ್ಯಮ ಮುಖಾಂತರ ಇಷ್ಟೇ ಕೇಳಿಕೊಳ್ಳುವುದು ಏನಂದರೆ, 10 ದಿನದ ಒಳಗೆ ಅವರು ಅದನ್ನು ನಾವು ಅದು ಎಂತ ಮಾಡಬೇಕು ಅದಕ್ಕೆ ವ್ಯವಸ್ಥೆ ನಾವು ಮಾಡ್ತೇವೆ ಅಂತ ಹೇಳ್ಬಿಟ್ಟು ನಮ್ಮ ಎಸ್ ಐ ಅವರು ಹೇಳಿದ್ದಾರೆ, ಬಂದ ಸ್ಟೇಷನ್ ಅವರು. ಹಾಗೆ ನಾವು ಇನ್ನು 10 ದಿನ ಇಲ್ಲಿ ಕಾಯ್ತೇವೆ. 10 ಶಾಲೆ ಸ್ಟಾರ್ಟ್ ಆಗೋ ಮೊದಲು ಇದನ್ನು ಇಲ್ಲಿ ಅನಧಿಕೃತವಾಗಿ ಇಟ್ಟ ಚಟ್ಟಿಯನ್ನು ತೆರವುಗೊಳಿಸಲೇಬೇಕು. ತೆರವುಗೊಳಿಸದೇ ಇದ್ದಲ್ಲಿ ನಾವು ಉಗ್ರ ಹೋರಾಟ ಮಾಡಿ ನಾವೇ ಇಲ್ಲಿ ಇರುವ ಜನಗಳೇ ಸೇರಿ ಅದನ್ನು ಚಟ್ಟಿಯನ್ನು ಎತ್ತುವ ಒಂದು ವ್ಯವಸ್ಥೆ ಮಾಡ್ತೇವೆ. ಆಗ ಯಾರು ಇದಕ್ಕೆ ನೇರ ಹೊಣೆ ಈಗ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತೆ ಆಯುಕ್ತರು ಅಂತ ಈ ಮುಖಾಂತರ ನಿಮ್ಮ ಮಾಧ್ಯಮದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈಗ ಈ ಸ್ಥಳದಲ್ಲಿ ಕೆಲವರು ತಮ್ಮ ಖಾಸಗಿ ವಾಹನವನ್ನು ನಿಲ್ಲಿಸಬೇಕು ಅಥವಾ ಖಾಸಗಿ ಉಪಯೋಗಕ್ಕೆ ಈ ಸ್ಥಳವನ್ನು ಕೊಡಬೇಕು ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಅವ್ರದ್ದು ಏನಾದರೂ ಅಬ್ಜೆಕ್ಷನ್ ಇದ್ದರೆ ಅವರು ಮಾನ್ಯ ಮಹಾಪೌರರ ಹತ್ರ ಅಥವಾ ಮಂಗಳೂರು ಸಿಟಿ ಕಾರ್ಪೊರೇಷನ್ ಅವರ ಹತ್ರ ಅವರ ನಿವೇದನೆಯನ್ನು ಮಾಡಬೇಕು ಅಂತ ನಾನು ತಿಳಿಸ್ತೇನೆ. ಯಾಕಂತ ಹೇಳಿದರೆ ಇದು ನಮ್ಮ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಇದು ಮ್ಯಾಂಗ್ಳೂರು ಸಿಟಿ ಕಾರ್ಪೊರೇಷನಿಗೆ ಸಂಬಂಧಪಟ್ಟಂಥ ಪ್ರಾಪರ್ಟಿ. ಮತ್ತು ಅದನ್ನು ಯಾವ ರೀತಿಯಲ್ಲಿ ಉಪಯೋಗಿಸಬಹುದು ಅಂತ ನಾಗರಿಕರು ಸಜೆಷನನ್ನು ಕೊಡ್ಬೋದು ಹೊರತು ನಾವು ಆದೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿಮ್ಮ ಮುಖಾಂತರ ಹೇಳುವುದೇನಂತೇಳಿದರೆ, ಯಾವ ಡಿಸಿಷನನ್ನು ನಮ್ಮ ಮಹಾಪೌರರು ತಗೊಳ್ತಾರೆ ನಾವು ಅದಕ್ಕೆ ಬದ್ಧ, ಮತ್ತು ಅದಕ್ಕೆ ನಮ್ಮ ಸಹಕಾರ ಯಾವಾಗಲೂ ಇದೆ. ಆಸ್ತಿಕ ರೀತಿಯಿಂದ ನಾನು ಹೇಳುವುದಿದ್ದರೆ ಈ ಪರಿಸರವನ್ನು ಕಲುಷಿತಗೊಳಿಸಬಾರ್ದು ಮತ್ತು ಇದನ್ನು ಕಲ್ಮಶಗೊಳಿಸಬಾರ್ದು. ಯಾಕಂತ ಹೇಳಿದರೆ ನಾವೆಲ್ಲ ಆಸ್ತಿಕರು. ಮತ್ತು ಇಲ್ಲಿ ಪ್ರತಿ ತಿಂಗಳು 2 ಬಾರಿ ಪಂಚಮಿಗೆ ಮತ್ತು ಅಮಾವಾಸ್ಯೆಗೆ ಇಲ್ಲಿ ಕಟ್ಟೆಯಲ್ಲಿ ಪೂಜೆ ನಡೀತದೆ. ನಮ್ಮ ಪರಿವಾರದ ವತಿಯಿಂದ ಪ್ರತಿದಿನ ನಾವು ದೀಪ ಬೆಳಗಿಸಿ ಇಲ್ಲಿ ನಮ್ಮ ಸೇವೆಯನ್ನು